ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ಬ್ರಹ್ಮಕಲಶೋತ್ಸವವು ಬಹಳ ಅದ್ಧೂರಿಯಿಂದ ಜರುಗಿತು. ಈ ಬಗೆಗಿನ ವಿಶೇಷ ವರದಿ ಇಲ್ಲಿದೆ. ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ಬ್ರಹ್ಮಕಲಶೋತ್ಸವವು ಬಹಳ ಅದ್ದೂರಿಯಿಂದ ಜರುಗುತ್ತದೆ. ದೇವರ ದರ್ಶನ ಪಡೆಯಲು ಭಕ್ತ ಜನಸಾಗರವೇ ಕುಡುಪುವಿನತ್ತ ಹರಿದು ಬರುತ್ತದೆ. ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಕುಡುಪಿನಲ್ಲಿ ದೇವರಿಗೆ ವಿಶೇಷ ಪೂಜೆ ಹಾಗೂ ನೈವೇದ್ಯಗಳು ಅರ್ಪಣೆ ಮಾಡಲಾಗುತ್ತದೆ. ಕುಡುಪು ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವದ 4 ಶಿಲಾಂಬಿಕೆಗಳಿಗೆ ಕಲಶಾಭಿಷೇಕ, ಕ್ಷೀರಾಭಿಷೇಕ, ತಂಬಿಲ ಸೇವೆಯೊಂದಿಗೆ ವಿಶೇಷ ಮಹಾಪೂಜೆ ನಡೆಯಿತು. ನಾಗದೇವರಿಗೆ 108 ಆಶ್ಲೇಷ ಬಲಿ ಪೂಜೆ ದೇಗುಲ ಪ್ರಾಂಗಣದ ನಾಗಪನದಲ್ಲಿ ನಡೆದಿದೆ. ಏಕಕಾಲದಲ್ಲಿ 108 ಪ್ರತ್ಯೇಕ ಮಂಡಲ ಹಾಕಿ 108 ಆಶ್ಲೇಷ ಬಲಿ ಪೂಜೆಯು 108 ವೈದಿಕರಿಂದ ಹಾಗೂ ತಂತ್ರಿಗಳಾದ ಕೆ ನರಸಿಂಹ ತಂತ್ರಿ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿ ಪ್ರಧಾನ ಸಂಚಾಲಕ ಕೆ ಕೃಷ್ಣರಾಜ್ ತಂತ್ರಿ ನೇತೃತ್ವದಲ್ಲಿ ನಡೆದಿದೆ. ಪೂಜೆ ಮುಕ್ತಾಯಗೊಂಡ ಬಳಿಕ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಹಿಂದಿನ ಅರ್ಚಕ ಕೇಶವ್ ಜೋಗಿತಾಯ ಹಾಗೂ ವಾಸುಕಿ ನಾಗರಾಜ ದೇವಸ್ಥಾನದ ಆಡಳಿತ ಮೊಕ್ತೇಸರ ನಾಗಪಾತ್ರಿ ಗೋಪಾಲಕೃಷ್ಣ ಸಾಮಗರ ಮುಂದಾಳತ್ವದಲ್ಲಿ ಎಲ್ಲ ಆಶ್ಲೇಷ ಬಲಿ ಮಂಡಲದಿಂದ ಪ್ರಸಾದ ತೆಗೆದು ವಾದ್ಯ ಮೇಳದೊಂದಿಗೆ ನಾಗಪನಕ್ಕೆ ತೆರಳಿ ಅಲ್ಲಿ ವಿಶೇಷ 108 ಮಹಾ ಆಶ್ಲೇಷ ಬಲಿ ಪೂಜೆಯ ಪ್ರಸಾದ ಹಾಕಿದ ಬಳಿಕ ಭಕ್ತರಿಗೆ ಪ್ರಸಾದವನ್ನು ವಿತರಣೆ ಮಾಡಲಾಯಿತು. ರಾತ್ರಿ ವೇಳೆ ಪೂಜೆಯ ಬಳಿಕ ಶ್ರೀದೇವರ ಬಲಿ ಉತ್ಸವ ಅದ್ದೂರಿಯಿಂದ ನಡೆಯಿತು. ಶರಣ್ ಸ್ಪಂದನ ನ್ಯೂಸ್ ಕುಡುಪು.